ಮಹೇಶ್ ಉಚ್ಚಿಲ್ ಅವರು ನಮ್ಮೊಡನೆ ಇದ್ದಾರೆ. ಅವರು ನಿಮಗೆ ಈ ಕಾರ್ಯಕ್ರಮದ ಮಹತ್ವವನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಕೊಡಬೇಕು ಅಂತ ತಮ್ಮಲ್ಲಿ. ವಿಶ್ವ ಪರಿಸರ ದಿನದ ನಿನ್ನೆಯ ದಿನ, ಇವತ್ತಿನ ದಿನದಂದು ಈ ಉಚ್ಚಿಲ ಸೋಮೇಶ್ವರ ಕಡಲ ತೀರದ ಒಂದು ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ನಮ್ಮ ಮಹೇಶ್ ಅವರು, ಅದೇ ರೀತಿ ಎಲ್ಲ ಶಿಕ್ಷಕರು, ಅದೇ ರೀತಿ ಎಲ್ಲ ಮಕ್ಕಳೆಲ್ಲ ಸೇರಿಕೊಂಡು ಇವತ್ತೊಂದು ಯೋಜನೆಯನ್ನು ಹಾಕಿದ್ದೀರಿ. ತುಂಬ ಸಂತೋಷ ಆಗ್ತದೆ. ಈ ಸಂದರ್ಭದಲ್ಲಿ ನಮ್ಮ ತಾಲೂಕ್ ಪಂಚಾಯತ್ ಮೆಂಬರ್ ರವಿಶಂಕರ್ ಇದ್ದಾರೆ, ಪುರುಷೋತ್ತಮ್ ಅವರಿದ್ದಾರೆ, ಅದೇ ರೀತಿ ಎಲ್ಲ ಈ ಊರಿನ ಎಲ್ಲ ಗಣ್ಯರು ಕೂಡ ಇದಕ್ಕೆ ಸಹಮತವನ್ನು ತೋರಿಸಿದ್ದಾರೆ. ಅದೇ ರೀತಿ ಈ ಮಕ್ಕಳು ಭಾರಿ ಒಂದು ಪ್ರಾಮುಖ್ಯತೆಯಿಂದ ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಇದನ್ನು ಮಾಡಬೇಕೆನ್ನೋ ನೆಲೆಯಲ್ಲಿ ಇವತ್ತು ಮಾಡ್ತೀರಿ. ಅದೇ ರೀತಿ ಮಾಡುವ ಸಂದರ್ಭದಲ್ಲಿ ಇನ್ನಷ್ಟು ಕಸಗಳು ಬೀಳದಾಗೆ ಊರಿನವರು ಕೂಡ ಅದಕ್ಕೆ ಸಹಕರಿಸಿದರೆ ಮುಂದಿನ ದಿನಗಳಲ್ಲಿ ಸ್ವಚ್ಛ ಬೀಚ್ ಸೈಡ್ ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಮಕ್ಕಳು ಈಗ ಇಲ್ಲಿ ಮಾಡುವಂಥದ್ದನ್ನು ನಿಮ್ಮ ಮನೆಯ ಪಕ್ಕದ ಮನೆಯಲ್ಲಿ ಕೂಡ ಹೀಗೆ ಮಾಡಿದ್ದೇವೆ, ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ತಿಳುವಳಿಕೆಯನ್ನು ನೀಡುವ ಮೂಲಕ, ಯಾಕೆಂತ ಹೇಳಿದ್ರೆ ಇಂದಿನ ಮಕ್ಕಳೇ ಮುಂದಿನ ಜನಾಂಗ. ಅದೇ ರೀತಿ ಎಲ್ಲ ಶಿಕ್ಷಕರು ಕೂಡ ಒಳ್ಳೆ ರೀತಿಯಲ್ಲಿ ಸಹಕಾರವನ್ನು ನೀಡಿದ್ದೀರಿ. ಈ ಒಂದು ಕೆಲವು ಎಲ್ಲ ಸಂಸ್ಥೆಗಳನ್ನು ಒಟ್ಟಿಗೆ ಸೇರಿಸಿಕೊಂಡು ಸರ್ಕಾರದ ನೇತೃತ್ವದಲ್ಲಿ ಇದನ್ನು ಮಾಡಬೇಕೆನ್ನುವ ಒಂದು ಒತ್ತಾಸೆಯ ಮೇಲೆಗೆ ನಾವೆಲ್ಲ ಈ ಊರಿನ ಜನಗಳೆಲ್ಲ ಈ ಒಂದು ಸಮುದ್ರ ತೀರವನ್ನು ಸ್ವಚ್ಛತೆಯಲ್ಲಿ ಇಡಬೇಕು ಎನ್ನುವ ನಿಟ್ಟಿನಲ್ಲಿ ಮೊನ್ನೆಯಿಂದ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೀರಿ. ಈ ಸಂದರ್ಭದಲ್ಲಿ ಹೇಳಬೇಕಿದ್ರೆ ಮಳೆಗಾಲ ಬರುವಂಥ ಸಂದರ್ಭ, ಮಳೆಗಾಲದಲ್ಲಿ ಸಮುದ್ರ ತೀರದಿಂದ ಬರುವಂಥ ಎಲ್ಲ ಕಡೆಯಿಂದ ಬರುವಂಥ ಕಸಗಳು ಸಮುದ್ರ ಬದಿಗೆ ಬೀಳುವಂಥದ್ದು. ಅದೇ ರೀತಿ ಈ ಒಂದು ಪರಿಸರವನ್ನು ನೋಡಲಿಕ್ಕೆ ಕೆಲವು ಊರಿಂದ ಇಲ್ಲಿ ಪರಿಸರದಲ್ಲಿರುವಂಥ ಜನ, ಅದೇ ರೀತಿ ಊರಿನಿಂದ ಹೊರಗಡೆ ಇರುವಂಥ ಜನರುಗಳು ಎಲ್ಲರೂ ಕೂಡ ಇದನ್ನು ಪ್ರತಿ ತಿಂಗಳಿಗೊಮ್ಮೆ ಇದನ್ನು ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ನೀವು ಕೂಡ ಸಹಕರಿಸಬಹುದು. ಈ ಮಕ್ಕಳ ಒಂದು ಒತ್ತಾಸೆಯನ್ನು ನಾವು ಕೂಡ ಎತ್ತಿ ಹಿಡಿಯುವಂಥದ್ದು ಶಕ್ತಿಯನ್ನು ಕೊಡಬೇಕು ಅನ್ನೋದನ್ನು ಈ ಮೂಲಕ ಅನ್ಸುತ್ತೆ.
ಪರಿಸರ ದಿನಾಚರಣೆಯನ್ನು ನಾವು ಎಲ್ಲ ಶಾಲಾ ಮಕ್ಕಳೊಂದಿಗೆ ಸೇರಿ ಈ ಒಂದು ಬೀಚನ್ನು, ಈ ನಮ್ಮ ಕಡಲ ತೀರಗಳೇನಿದೆ ಇಲ್ಲಿ ಸಾಕಷ್ಟು ಕಸಗಳು ಬಿದ್ದು ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಅದರಲ್ಲೂ ಪ್ಲಾಸ್ಟಿಕ್ಕು, ರಬ್ಬರು, ಚಪ್ಪಲ್ಸು ಇಂಥವು ಅತಿ ಹೆಚ್ಚಾಗಿದೆ, ಬಾಟಲ್ಸು, ಇವನ್ನೆಲ್ಲದೂ ಸಹ ಶಾಲೆ ಮಕ್ಕಳು 5 ಶಾಲೆ ಮಕ್ಕಳು ಇವತ್ತು ಇಲ್ಲಿ ತಡಪಾಡಿ ಸೋಮೇಶ್ವರ ಜಾಗದಲ್ಲಿ ಸೇರಿದ್ದಾರೆ. ಎಲ್ಲ ಮಕ್ಕಳಿಂದ ಈ ಒಂದು ವಿಶ್ವದ ಪರಿಸರ ದಿನಾಚರಣೆಯಂದು ಒಂದು ಪ್ರಕೃತಿಯ ಕೊಡುಗೆಯಾಗಿ ಅವರು ಶ್ರಮದಾನ ಮಾಡ್ತಾ ಇದ್ದಾರೆ. ಈ ಶ್ರಮದಾನದಲ್ಲಿ ಎಲ್ಲ ಶಾಲೆ ಮಕ್ಕಳುಗಳಿಗೆ ನಾನು ಹೊಂದಿಸ್ತೇನೆ. ಮತ್ತು ಇಲ್ಲಿ ಸ್ಥಳೀಯರು ಸಹ ನಮಗೆಲ್ಲ ಸಹಕಾರ ನೀಡಿದ್ದಾರೆ. ಸ್ಥಳೀಯರು, ನಮ್ಮ ಫಿಶ್ ಮಿಲ್ ಘಟಕದವರು, ಅವರು ಸಹಭಾಗಿತ್ವದೊಂದಿಗೆ ಇದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದೇ ರೀತಿ ಇದು ಇವತ್ತು ವಾಸ್ಕೋ ರೆಸಾರ್ಟ್ ಅವರು ಸಹ ನಮ್ಮ ಕೈ ಜೋಡಿಸಿದ್ದಾರೆ. ಇದು 6ನೇ ದಿನದ ಪ್ರೋಗ್ರಾಮು, 1ನೇ ತಾರೀಕಿಂದ 6ನೇ ದಿನದ ಪ್ರೋಗ್ರಾಮ್ ಆಗಿ ನಡೀತಾ ಇದೆ. ಇನ್ನೂ ಸಹ ಮುಂದೆ 12ನೇ ತಾರೀಕುವರೆಗೂ ಸಹ ಈ ಒಂದು ಬೀಚ್ ಕ್ಲೀನಿಂಗ್ ಪ್ರೋಗ್ರಾಮನ್ನು ಮುಂದುವರಿಸ್ತಾ ಇದ್ದೇವೆ. ಪರಿಸರ ಅರಣ್ಯ ಮತ್ತು ಪರಿಸರ ಜೀವಶಾಸ್ತ್ರ ಇಲಾಖೆಯಿಂದ. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಜನಸಾಮಾನ್ಯರು ಮತ್ತು ಈ ಪ್ರದೇಶದ ಭಾಗದ ಜನರು 12ನೇ ತಾರೀಕು ತನಕನೂ ಸಮಗ್ರವಾಗಿ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ನೀಡಬೇಕು, ಚಾಲನೆ ನೀಡಬೇಕು. ಮತ್ತು ಎಲ್ಲರೂ ಸಹ ಕೈ ಜೋಡಿಸಿದ್ರೆ ಮಾತ್ರ ಈ ಪರಿಸರ ಒಂದು ಮಾಲಿನ್ಯ, ಪರಿಸರದ ಒಂದು ಪಿಡುಗು, ಪ್ಲಾಸ್ಟಿಕ್ಕನ್ನು ತ್ಯಜಿಸೋದಕ್ಕೆ ಅಥವಾ ಪ್ಲಾಸ್ಟಿಕ್ಕನ್ನು ಈ ಪರಿಸರದಿಂದ ಮುಕ್ತಗೊಳಿಸೋದಕ್ಕೆ ಸಾಧ್ಯ. ಇದೇ ರೀತಿ ಮುಂದಿನ ದಿನಗಳು ಸಹ ಕೈ ಜೋಡಿಸ್ತಾರೆ ಅಂತ ಭಾವಿಸಿ ಎಲ್ಲರಿಗೂ ಹೊಂದಿಸ್ತಾ ನನ್ನ ದಿನದ ಈ ವಿಶೇಷ ಕಾರ್ಯಕ್ರಮ, ಈ ಸ್ವಚ್ಛತೆಯ ಈ ನಡುವೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದು ತುಂಬ ಸಂತೋಷದ ವಿಷಯ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಜೋಡಣೆಯೊಂದಿಗೆ ನಮ್ಮ CRZನ ಪ್ರಮುಖರಾದ ದಿನೇಶ್ ಅವರಿದ್ದಾರೆ, ಮಹೇಶ್ ಅವರಿದ್ದಾರೆ, ತಾಲೂಕು ಪಂಚಾಯತ್ ಸದಸ್ಯರು ರವಿಶಂಕರ್ ಇದ್ದಾರೆ, ಮೊಹಮ್ಮದ್ ಶೇಖ್ ಅವರಿದ್ದಾರೆ. ಅದೇ ರೀತಿ ಶಾಲಾ ಮಕ್ಕಳು ಶಾರದಾ ವಿದ್ಯಾನಿಕೇತನ ಕಿನ್ಯ, ಅದೇ ರೀತಿ ಉಚ್ಚಿಲ ಹೈಸ್ಕೂಲು, ಜಾಯ್ಲ್ಯಾಂಡ್ ಶಾಲೆ, ತಲಪಾಡಿ ಸರ್ಕಾರಿ ಪ್ರೌಢಶಾಲೆ ಎಲ್ಲ ಒಟ್ಟಿಗೆ ಸೇರಿಕೊಂಡು 5 ಶಾಲೆಯ ಮಕ್ಕಳು ಒಟ್ಟಿಗೆ ಸೇರಿಕೊಂಡು ಈ ಪರಿಸರವನ್ನು ಸ್ವಚ್ಛಗೊಳಿಸಬೇಕು ಎನ್ನುವ ನಿಟ್ಟಿನಲ್ಲಿ ನಿರಂತರವಾಗಿ 1 ತಾರೀಕಿನಿಂದ ಇವತ್ತು 6ನೇ ದಿನದತ್ತ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಜೊತೆಗೆ ಈ ಸೋಮೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಾದ ಈ ಒಂದು ಉಚ್ಚಿಲ ಸೋಮೇಶ್ವರ ಪರಿಸರದಲ್ಲಿ ಮಾಡಿದ್ದು ನಮಗೆ ತುಂಬ ಸಂತೋಷಕರ ವಿಷಯ. ಅದು ಕೂಡ ಇನ್ನು ಮುಂದೆ ಕೂಡ ನಮ್ಮ ಪಂಚಾಯತ್ನ ಎಲ್ಲ ಸರ್ವ ಸದಸ್ಯರು, ಅದೇ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲ್ಲರ ಸಹಕಾರ ಇದರೊಟ್ಟಿಗೆ ಇದೆ ಎನ್ನುವ ಮಾತನ್ನು ಹೇಳ್ತಾ, ಇನ್ನು ಮುಂದಕ್ಕೂ ಕೂಡ ಈ ಸ್ವಚ್ಛತೆಯನ್ನು ಇವತ್ತು ಮಾಡಿದ್ದು ಇವತ್ತಿಗೆ ಸೀಮಿತ ಅಲ್ಲದೆ ನಿರಂತರವಾಗಿ ಈ ಸ್ವಚ್ಛತೆಯನ್ನು ಊರಿನ ಎಲ್ಲ ಜನರು ಕೂಡ ಅದಕ್ಕೆ ಜೋಡಣೆ ಮಾಡಿಕೊಂಡ್ರೆ ಮಾತ್ರ ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ದೇಶದ ಉಳಿತು ನಮ್ಮ ಆರೋಗ್ಯ ಹೇಗಿರಬೇಕೆನ್ನೋ ನಿಟ್ಟಿನಲ್ಲಿ ಈ ಸ್ವಚ್ಛತೆಯನ್ನು ಮಾಡಿದರೆ ಖಂಡಿತವಾಗಿ ಸಾಧ್ಯ ಆಗ್ತದೆ. ಈ ಕಡಲ ತೀರದಲ್ಲಿ ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನು ನೀವು ಕೂಡ ನೋಡಿರ್ಬೋದು. ಅದನ್ನು ಕೂಡ ಅದರೊಟ್ಟಿಗೆ ನಮ್ಮ ಅಂಗಡಿ ಮುಂಕಟ್ಟು, ಕೋಳಿ ಅಂಗಡಿ ಆಗಿರ್ಬೋದು, ಗುಜರಿ ಅಂಗಡಿ ಆಗಿರ್ಬೋದು, ಎಲ್ಲ ಇಲ್ಲಿ ಕಾಣ್ತಾ ಇದೆ. ಅದನ್ನು ದಯಮಾಡಿ ಅವರಿಗೆ ಈ ಮಾಧ್ಯಮದ ಮೂಲಕ ನಾನು ಹೇಳ್ತಾ ಇದ್ದೇನೆ, ಸಮುದ್ರ ಬದಿಯಲ್ಲಿ ಆಗಲಿ ಎಲ್ಲಿ ಕೂಡ ಎಲ್ಲಿ ಬೇಡದ ಜಾಗದಲ್ಲಿ ಅದನ್ನು ಬಿಸಾಡುವಂಥದ್ದು ಅದು ಒಳಿತಲ್ಲ. ಇದು ನಿಮ್ಮ ಆರೋಗ್ಯಕ್ಕೆ ಕೂಡ ಹಾಳು, ಊರಿನವರಿಗೆ ಕೂಡ ಹಾಳು ಎನ್ನುವ ಮಾತನ್ನು ಹೇಳ್ತಾ ನೀವು ಕೂಡ ಸ್ವಚ್ಛತೆಗೆ ನಮಗೆ ಸಹಕರಿಸಿ ಎನ್ನುವ ಮಾತನ್ನು ಹೇಳಿ ಈ ಮೂಲಕ ಹೇಳಲಿಕ್ಕೆ